ಕಂಬಳ ಕೂಟದಲ್ಲಿ ಶೇಕ್ ಹ್ಯಾಂಡ್ ಕೊಡುವಂತಹ ಕೋಣ ಎಂದೇ ಪ್ರಸಿದ್ಧಿ ಪಡೆದಿದ್ದ ಬೆಳುವಾಯಿ ಪೇರೋಡಿ ಪುತ್ತಿಗೆ ಗುತ್ತಿನ ಕೋಣ ಚಿಂಕ್ರ ಜ್ವರದಿಂದ ಅಕಾಲಿಕ ಮರಣವನ್ನು ಹೊಂದಿದ್ದಾನೆ. ಎಲ್ಲರ ಜೊತೆ ಮೃದು ಸ್ವಭಾವದಿಂದ ತಲೆ ಅಲ್ಲಾಡಿಸುತ್ತಾ ಸೌಮ್ಯ ಸ್ವಭಾವದಿಂದ ಇದ್ದ ಚಿಂಕ್ರ ಮುಕ್ಕಾಲು ಇಳಿಜಾರಿನ ಕಂಬಳವೋ ಕದನದ ತಾರಸು ಮಟ್ಟದ ಓಟವೋ ಚಿಂಕ್ರ ಎಂದರೆ ತನ್ನದೇ ಆದ ಚಾಪು ಇಟ್ಟಂತಹ ಕೋಣ. ಬೆಳುವಾಯಿ ಪುತ್ತಿಗೆ ಪೆರೋಡಿ ಗುತ್ತು ಕೌಶಿಕ್ ದಿನಕರ್ ಬಿ ಶೆಟ್ರ ಚಿಂಕ್ರ ಕಳೆದ ಮುಲ್ಕಿ ಕಂಬಳದಲ್ಲಿ ಗೆಲುವಿನ ನಗೆ ಬೀರಿದ್ದ. ಮಾತ್ರ ಅಲ್ಲ, ನಂತರ ಹಗ್ಗ ಕಿರಿಯ ವಿಭಾಗದಲ್ಲಿ ಕೆಲವು ಬಹುಮಾನಗಳನ್ನು ಪಡೆದು ಕಂಬಳಾಭಿಮಾನಿಗಳ ಪ್ರಶಂಸೆಗೆ ಪಾತ್ರವಾಗಿದ್ದ. ಇದೀಗ ಇಂತಹ ಅಪರೂಪದಲ್ಲಿ ಅಪರೂಪವಾದ ಶೇಕ್ ಹ್ಯಾಂಡ್ ಕೊಡುವಂತಹ ಕೋಣ ಎಂದೇ ಪ್ರಸಿದ್ಧಿ ಪಡೆದಿರುವ ಚಿಂಕ್ರನ ಅಗಲಿಕೆ ಕಂಬಳಾಭಿಮಾನಿಗಳಲ್ಲಿ ಅತೀವ ನೋವುಂಟು ಮಾಡಿದೆ. ಎದುರದ ಕೈ ಸೆಕೆಂಡ್ ಕೊಡ್ಲೆ ಹಾ ಅಲ್ಲ ಸೆಕೆಂಡ್ ಗೋರಪ್ಪನ್ ಬನ್ನಿ ಕೊರ್ಪೆ ಕುಡೋರಗೇನು ಕಿಸ್ಕೊರ್ಲೆ ಹೇಗೆ ಕಿಸ್ಕೊರ್ಲೆ ಈ ಕೊರೋಡು ಕೊರು ಹೋಳಿಗೆ ಚೂರ್ಲಜ್ಜಿ ಎದುರದ ಕೈ ಸೆಕೆಂಡ್ ಕೊಡ್ಲೆ ಹಾ ಅಲ್ಲ ಸೆಕೆಂಡ್ ಗೋರಪ್ಪನ್ ಬನ್ನಿ ಕೊರ್ಪೆ ಕುಡೋರಗೇನು ಕಿಸ್ಕೊರ್ಲೆ ಹೇಗೆ ಕಿಸ್ಕೊರ್ಲೆ ಈ ಕೊರೋಡು ಕೊರು ಹೋಳಿಗೆ ಚೂರ್ಲಜ್ಜಿ. ಅದೇ ರೀತಿ ನಮ್ಮನ್ನ ಅಗಲಿರುವಂತಹ ಕಂಬಳದ ಚಿಂಕ್ರ ಇನ್ನು ನೆನಪು ಮಾತ್ರ. ನಮ್ಮ ಕುಡ್ಲ ವಾಹಿನಿಯ ಕಂಬಳ ನನದುಂಬುಲ ಕಾರ್ಯಕ್ರಮದಲ್ಲಿ ಕದ್ರಿ ನವನೀತ ಶೆಟ್ರು ಕಂಬಳದ ಚಿಂಕ್ರನ ಜೊತೆ ಮಾತುಕತೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ಚಿಂಕ್ರ ತಲೆ ಅಲ್ಲಾಡಿಸಿಕೊಂಡು ಅತ್ಯಂತ ಸೌಜನ್ಯದಿಂದ ಸೌಮ್ಯವಾಗಿ ವರ್ತಿಸಿದಂತಹ ಈ ವಿಡಿಯೋ ಸದ್ಯ ಕಂಬಳಾಭಿಮಾನಿಗಳಲ್ಲಿ ಅತೀವವಾಗಿರುವಂತಹ ನೋವನ್ನು ಉಂಟು ಮಾಡಿದೆ. ಪಕ್ಕನ ಹಂಚಿಡುಂಡತೆ ಅವು ಚಿಂಕ್ರೆನಾ ಚಿಂಕ್ರೆ ಮುಟ್ಟಲೆಗೆ ದಾಲಾನ್ ಪೂಜಾ ಈ ದಾದಪುರ ಕೊರ್ಪರ ಈಗ ಅಲ್ಲ ರೇಟ ಪಾತಿರಂಡೆ ಅಲ್ಲ ಅಂದಿಗೆ ಅಲ್ಲಿ ಅಲ್ಲ ದಾದ ಪಾತಿರ್ನು ಬೈ ಬೋರ್ಡ್ ಪನ್ಪಿನೆ